ಬೆಂಗಳೂರಿನ ಎಂಆರ್ಜಿ ಗ್ರೂಪ್ನ ಸ್ಥಾಪಕ ಕೆ ಪ್ರಕಾಶ್ ಶೆಟ್ಟಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಜಿಲ್ಲೆಯ 545 ಮಂದಿಗೆ ಸಹಾಯಧನ ವಿತರಣಾ ಕಾರ್ಯಕ್ರಮವು ಬಂಗ್ರಕೋಳೂರಿನ ಗೋಲ್ಡ್ ಫಿಂಚ್ ಮೈದಾನದಲ್ಲಿ ನಡೆಯಿತು. ಬಂಗ್ರಕೋಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಂಡೋಸಲ್ಫಾನ್ ಪೀಡಿತ, ಕ್ಯಾನ್ಸರ್, ಕಿಡ್ನಿ ವೈಫಲ್ಯ, ಬುದ್ಧಿಮಾಂದ್ಯ, ಪಕ್ಷಪಾತ, ಬೆನ್ನುಹುರಿ ಮುರಿತಕ್ಕೊಳಗಾಗಿ ಹಾಸಿಗೆ ಹಿಡಿದಿರುವ, ಅನಾರೋಗ್ಯಕ್ಕೆ ಒಳಗಾಗಿರುವ ಅಶಕ್ತರಿಗೆ ಮತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ 10 ವಿದ್ಯಾರ್ಥಿಗಳಿಗೆ ತಲಾ 25,000 ರೂಪಾಯಿನಂತೆ 2.5 ಲಕ್ಷ ರೂಪಾಯಿಯನ್ನ ವಿತರಿಸಲಾಯಿತು. ಇದೇ ವೇಳೆ ಮಾತನಾಡಿದ ಎಂಆರ್ಜಿ ಗ್ರೂಪ್ನ ಸ್ಥಾಪಕ ಕೆ ಪ್ರಕಾಶ್ ಶೆಟ್ಟಿಯವರು ಧನ ಸಹಾಯ ಪಡೆದವರಿಗೆ ಶುಭ ಹಾರೈಸಿದರು. ಒಬ್ಬರ ಹೆಗಲಿಗೆ ಒಬ್ಬರು ಕೈ ಕೊಟ್ಟು, ಒಬ್ಬರ ಕೈ ಒಬ್ಬರು ಹಿಡಿದು ನಡೆದುಕೊಂಡು ಹೋದರೆ ಮುಂದಿನ ದಿನದಲ್ಲಿ ನಾವು ಒಂದು ಧೈರ್ಯ ತುಂಬಿಕೊಂಡು ಮುಂದಿನ ದಿನದಲ್ಲಿ ನೀವು ಕೂಡ ಒಂದು ಶಾಶ್ವತವಾದ ಒಳ್ಳೆಯ ರೀತಿಯ ಬದುಕನ್ನು ನೀವು ಕಾಣಬಹುದು ಅನ್ನೋ ಒಂದು ದೃಷ್ಟಿಯಿಂದ, ಒಳ್ಳೆಯ ಉದ್ದೇಶದಿಂದ ನಿಮ್ಮನ್ನು ಇವತ್ತು ಕರೆದು ನಾವು ಇಂಥ ಒಂದು ವೇದಿಕೆಯನ್ನು ಮಾಡಿ ನಿಮ್ಮನ್ನು ಕೆಳಗೆ ಕೂತ್ಕೊಳಿಸಿ ಹುರುಪು ನೀಡಿದರೆ, ಹುಮ್ಮನಸ್ಸು ಕೊಟ್ಟರೆ ಸಂತೋಷ ಆಗುತ್ತೆ ಅಂತ ನನ್ನ ಅನಿಸಿಕೆ. ಆದ್ದರಿಂದ ಬಂದವರೆಲ್ಲ ನನ್ನ ಆತ್ಮೀಯರು, ಸಹೋದರ ಸಹೋದರಿಯರು, ನನ್ನ ತಾಯಂದಿರು, ಯಾವುದೇ ಕಾರಣಕ್ಕೆ ನೀವು ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ದೇವರು ನಿಮ್ಮ ಕೈ ಬಿಡುವುದಿಲ್ಲ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರು ಫಲಾನುಭವಿಗಳ ಪಟ್ಟಿಯನ್ನು ವಾಚಿಸಿದರು. ಈ ವರ್ಷ ಸುರೇಶ್ ಅವರು ಭಾಳ ಚಂದ ರೀತಿಯಲ್ಲಿ ಸುರೇಶ್ ಶೆಟ್ಟರ್ ಅವರು ಹೇಳಿದರು, ಈ ಕೋವಿಡ್ ಅಂತ ಇಂಥ ಸಮಯದಲ್ಲಿ ಅವರು ಇಡೀ 4 ಜಿಲ್ಲೆಯನ್ನು ಇಟ್ಕೊಂಡು ಆ 2 ಕೋಟಿಗೂ ಮಿಕ್ಕಿದಂಥ ಒಂದು ಆಹಾರ ಸಾಮಗ್ರಿಗಳನ್ನು ಕೊಟ್ಟದ್ದು ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ. ಇವತ್ತು ಹೀಗೆ ಹೇಳುವಾಗ ನಾವು ನಿರ್ಧಾರ ಮಾಡಿಕೊಂಡೆವು. ಅವರ ಮಾರ್ಗದರ್ಶನದಲ್ಲಿ ಅವರು ಒಂದು ಮಾತನ್ನು ಹೇಳಿದರು, ಆಯ್ಕೆ ಎಂಬುದು ಅಷ್ಟು ಸುಲಭ ಅಲ್ಲ. ನಾವು ಹೆಚ್ಚು ಒತ್ತನ್ನು ಒಂದು ಆರೋಗ್ಯಕ್ಕೆ ಕೊಡುವ, ಆರೋಗ್ಯದ ಸಮಸ್ಯೆ ಇರುವಂಥ ಯಾವುದೇ ವ್ಯಕ್ತಿಗಳಿರ್ಬೋದು, ಅವರು ಇನ್ನೊಬ್ಬರನ್ನು ಅವಲಂಬಿಸಿಕೊಂಡಿರುವವರಿಗೆ ನಾವು ಸ್ವಲ್ಪ ಸಹಾಯ ಮಾಡಬೇಕು ಎಂಬ ಮಾತನ್ನು ಹೇಳಿದರು. ಈ ದೃಷ್ಟಿಯಲ್ಲಿ ನಾವು ಬಹಳಷ್ಟು ಆರೋಗ್ಯಕ್ಕೆ ಒತ್ತನ್ನು ಕೊಟ್ಟುಕೊಂಡು, ಯಾರು ಆರೋಗ್ಯದ ಸಮಸ್ಯೆಯಲ್ಲಿದ್ದಾರೆ ಅವರನ್ನು ನಾವು ಕೆಲವು ಆಯ್ಕೆ ಮಾಡಿಕೊಂಡು ಈ ಸಮಯದಲ್ಲಿ ಅವರಿಗೆ ಗೌರವದ ಮೊತ್ತವನ್ನು ಕೊಡಬೇಕು ಅಂತ ಆಲೋಚನೆ ಮಾಡಿದೆವು. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ, ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಟ್ಟಾರು ರತ್ನಾಕರ್ ಶೆಟ್ಟಿ, ಎ ಸದಾನಂದ ಶೆಟ್ಟಿ, ಡಾಕ್ಟರ್ ಎಜೆ ಶೆಟ್ಟಿ, ಅಜಿತ್ ಕುಮಾರ್ ರೈಮಾಲಾಡಿ, ಜಯರಾಮ್ ಹೆಗ್ಡೆ, ಪುರುಷೋತ್ತಮ ಶೆಟ್ಟಿ, ರವಿ ಸಾಯಿ ಪ್ಯಾಲೇಸ್, ರತ್ನಾಕರ್ ಶೆಟ್ಟಿ ಮುಣ್ಕೂರು, ಜಯಕರ್ ಶೆಟ್ಟಿ ಇಂದ್ರಾಳಿ, ಸಂತೋಷ್ ಕುಮಾರ್ ಶೆಟ್ಟಿ, ಗುರ್ಮೆ ಸುರೇಶ್ ಶೆಟ್ಟಿ, ನಿತೇಶ್ ಶೆಟ್ಟಿ ಎಕ್ಕಾರು ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.